ಕೇರಳದ ಆರಾಧ್ಯ ದೈವಗಳಲ್ಲಿ ಭಗವತಿಯು ಒಂದು. ಕೊರೋನಾ ಕಾರಣದಿಂದ ವರ್ಷಂಪ್ರತಿ ನಡೆಯುವ ಕಳಿಯಾಟ ಸ್ಥಗಿತಗೊಂಡಿತ್ತು. ಲಾಕ್ಡೌನ್ ನಿಯಮಾವಳಿಗಳಿಂದ ಜಾತ್ರೋತ್ಸವಗಳು ನಡೆಯಲೇ ಇಲ್ಲ. ಆದರೆ ಉಪ್ಪಳದ ಪ್ರಸಿದ್ಧ ಐವರು ಭಗವತಿ ಕ್ಷೇತ್ರದಲ್ಲಿ ಮೊದಲ ಕಳಿಯಾಟ ನಡೆಯಿತು. ಕೇರಳದ 18 ಭಗವತಿ ಕ್ಷೇತ್ರಗಳಲ್ಲಿ ಉಪ್ಪಳದ ಭಗವತಿ ಕ್ಷೇತ್ರದ ಉತ್ಸವ ಬಹಳ ಪ್ರಾಧಾನ್ಯತೆ ಪಡೆದುಕೊಂಡಿದೆ. ಕಾರಣ ಈ ಕ್ಷೇತ್ರ ಕರ್ನಾಟಕದ ಕೇರಳ ಗಡಿ ಭಾಗದಲ್ಲಿದೆ. ಸದ್ಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೆರೆದಿಡುವ ಈ ಕಳಿಯಾಟ ನಡೆದಿದ್ದು ಅಪರೂಪದ ಗಳಿಕೆಗೆ ನೂರಾರು ಭಕ್ತರು ಸಾಕ್ಷಿಯಾಗಿದ್ದಾರೆ.